ನಮಸ್ಕಾರ. ನಾನು ಡಾಕ್ಟರ್ ಲಕ್ಷ್ಮೀ ಜಿ ಪ್ರಸಾದ್, ಕನ್ನಡ ಉಪನ್ಯಾಸಕಿ, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಬ್ಯಾಟರಾಯನಪುರ, ಬೆಂಗಳೂರು. ಕಳೆದ 21 ವರ್ಷಗಳಿಂದ ಕ್ಷೇತ್ರ ಕಾರ್ಯ ಅಧ್ಯಯನದ ಮೂಲಕ 1250 ದೈವಗಳ ಮಾಹಿತಿಯನ್ನು ಸಂಗ್ರಹ ಮಾಡಿದ್ದೇನೆ. ತುಳುನಾಡಿನಲ್ಲಿ ದೈವತ್ವ ಪಡೆಯುವುದಕ್ಕೆ ಒಂದು ಸಿದ್ಧ ಸೂತ್ರವಿಲ್ಲ. ಇದಕ್ಕೆ ಜಾತಿ, ಮತ, ಧರ್ಮಗಳ ಹಂಗಿಲ್ಲ. ಇಲ್ಲಿ ಅನೇಕ ಬ್ರಾಹ್ಮಣರು, ದೈವಗಳು, ದಲಿತರು, ಬೇರೆ ಬೇರೆ ಜಾತಿಯ ಧರ್ಮದ ಜನರು ಇಲ್ಲಿ ದೈವತ್ವವನ್ನು ಪಡೆದಿದ್ದಾರೆ. ಅನೇಕ ಮುಸ್ಲಿಮರು ಕೂಡ ದೈವತ್ವವನ್ನು ಪಡೆದು ಆರಾಧಿಸಲ್ಪಡ್ತಾರೆ. ಕುಟ್ಟಿಬ್ಯಾರಿ, ಕುഞ്ഞാಲಿ, ರನ್ನಾಲಿ, ಪಾತುಮ, ಆಲಿಭೂತ, ಬೊಬ್ಬರಿಯ, ಉಮ್ಮಚ್ಚಿ, ಯೋಗ್ಯರ್ ನಂಬೇಡಿ, ಐಸಮ್ಮ, ಐಸಾಬಿ ಅಂತ ಹೇಳ್ತಾರೆ. ಅದೇ ರೀತಿ ಎತ್ತಿನ ಗಾಡಿಯ ಸಾಹೇಬ, ಕಲಂದನ್ ಮುಕ್ರಿ ತೆಯ್ಯಂ, ತಿಪ್ಪಿ ಸಾಬ್ ದೈವ, ಬ್ಯಾರ್ಲ ಕಲ್ಲುರ್ಟಿ, ಬ್ಯಾರಿ ಭೂತ, ಬ್ಯಾರ್ದಿ ಭೂತ, ಬೀಬಿ ತೆಯ್ಯಂ, ಮನವಾಟ್ಟಿ ದೈವ, ಮಾಪಿಳ್ಳೆ ತೆಯ್ಯಂ, ಮಾಪಿಳ್ಳ ಮಾವಿಲತಿ ಚೋಟಿಯಾನ್ ಅಂಬು, ಮಾಪುಳ್ತಿ ಧೂಮಾವತಿ, ಮಾಪುಳೆ ಮಾಪುಳ್ತಿ ದೈವಗಳು, ಮಾಪುಳೆ ಮಾಪುಳ್ತಿ ತೊಟ್ಟಿಲ್ದ ಬಾಲೆ, ಮುಸ್ಲಿಮರ ಮಕ್ಕಳು, ಸಾಹೇಬನ ಗಣ, ಹೀಗೆ ಸುಮಾರು 20ಕ್ಕಿಂತ ಹೆಚ್ಚು ದೈವಗಳಿಗೆ ಆರಾಧನೆ ಇರುವುದು ನನ್ನ ಅಧ್ಯಯನದಲ್ಲಿ ಸಿಕ್ಕಿದೆ. ಧನ್ಯವಾದಗಳು.